ಎಲ್ಲ ಮಾಧ್ಯಮ ಮಿತ್ರರಿಗೆ ವೆಲ್ಕಮ್. ಆ್ಯಂಡ್ ನಿಮ್ಗೆ ಗೊತ್ತಿರುವ ಹಾಗೆ ಇವತ್ತು ಇಂಗ್ಲೀಷ್ ತುಳು ಸಿನಿಮಾ ಹಾಗೂ ರಾವ್ ಕಾಲ ಗುಳಿಗಾಲ ತುಳು ಸಿನಿಮಾದ ರಿಲೀಸ್ನ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಅದನ್ನು ನಾವು ಕ್ಲಿಯರ್ ಮಾಡಲಿಕ್ಕೆ ಇವತ್ತು ಬಂದಿದ್ದೇವೆ. ಅಂದಾಗೆ ಮಾಧ್ಯಮ ಮಿತ್ರರಿಗೆ ನಮ್ಮ ತುಂಬನೇ ಥ್ಯಾಂಕ್ಸ್. ಯಾಕೆಂದರೆ ನೀವು ಇಂಥ ವಿಷಯವನ್ನು ಒಂದು ಎತ್ತಿ ತುಳು ಸಿನಿಮಾ ರಂಗಕ್ಕೆ ಒಂದು ಒಳ್ಳೆ ಸಪೋರ್ಟ್ ಮಾಡ್ತಿದ್ದೀರಿ. ಯಾಕೆಂದರೆ ಈ ರಿಲೀಸ್ ಡೇಟಲ್ಲಿ ನಾನೇ ನಿಮ್ಗೆ ಗೊತ್ತಿರೋ ನಾನು ದುಬೈಲಿರೋದು. ನಮ್ಮ ಟೀಮ್ ಅವರು ಏಪ್ರಿಲ್ 3 ಅಂತ ಈ ಫೇಸ್ಬುಕ್ ಆಗಿ ವಾಟ್ಸಪ್ಪಲ್ಲಿ ಅಂತ ಹಾಕಿದ್ರು. ನಾನು ಹೇಳಿ ಹಾಕಿದ್ದು ಅದನ್ನು. ಈ ಮೀನ್ ಟೈಮ್ ರಾಹುಲ್ ಗಾಂಧಿ ಗುಳಿಗಾರವರು 3 ತಾರೀಕು ಅಂತ ಹಾಕಿದ್ರು. ಸೇಮ್ ಡೇ ಅಂತ 1-2 ದಿವಸ ಮೊದಲು ಆಗಿರ್ಬೋದು. ಸೊ ಅದು ಬೇಕಂತಲೇ ಮಾಡಿದಲ್ಲ, ನಮಗೆ ಲಿಟಲ್ ಬಿಟ್ ಕನ್ಫ್ಯೂಷನ್. ಅದನ್ನು ನೀವು ಮಾಧ್ಯಮ ಮಿತ್ರವರು ಅದನ್ನು ಎತ್ತಿ ಅದೊಂದು ನ್ಯೂಸ್ ಮಾಡಿಬಿಟ್ರಿ. ಸೊ ಇಟ್ ಹ್ಯಾಸ್ ರಿಯಲಿ ಥ್ಯಾಂಕ್ಸ್. ಯಾಕಂದರೆ ನಿಮಗೆ ಒಂದು ಕಾಳಜಿ ಇದೆ ತುಳು ಸಿನಿಮಾಗಳು. ಲಾಸ್ಟ್ ಇಯರ್ ಕೂಡ, ಐ ಥಿಂಕ್ ಬಿಫೋರ್ ಲಾಸ್ಟ್ ಇಯರ್ 2 ಸಿನಿಮಾ ಒಟ್ಟಿಗೆ ರಿಲೀಸ್ ಆಗಿ ಯಾರಿಗೂ ಲಾಭ ಇಲ್ಲದಾಗಿ ಅದು ಸೋತೋಗಿದೆ. ರೀಸೆಂಟ್ಲಿ ಸುಮಾರು ಸಿನಿಮಾ ಬಂದಿದೆ, ಯಾವುದು ಗಿರಿಗಿಟ್ ಸಿನಿಮಾದ ಯಶಸ್ಸನ್ನು ಕಾಣಲಿಲ್ಲ. ಅದಕ್ಕೋಸ್ಕರ ನಾವು ಒಟ್ಟಿಗೆ ಕೂಡಿ ಒಂದು ಒಳ್ಳೆ ರೀತಿಯಲ್ಲಿ ಹೋದ್ರೇ ತುಳು ಸಿಕ್ಕಿದ ಮಟ್ಟಕ್ಕೆ ಒಂದು ಯಾಕಂದರೆ ತುಳು ಸಿನಿಮಾ ಇದೊಂದು ಜಸ್ಟ್ ಬೆಳೀತಿರುವ ಮಗು ಕಂಪೇರ್ಡ್ ಟು ಎನಿ ಅದರ್ ಇಂಡಸ್ಟ್ರಿ. ಸೊ ನಾವು ವಿ ಆರ್ ಕೇಮ್ ಟುಗೆದರ್. ಸೊ ನಾವು ಜಸ್ಟ್ ಐ ಥಿಂಕ್ ರಾಜೇಶ್ ಕುಡ್ಲ ಮಾತಾಡ್ತಾರೆ. ಮಾಧ್ಯಮ ನಮಸ್ಕಾರ. ಹರೀಶನ್ನೇ ಪಂದ್ರಕ ಡೇಟ್ ಕನ್ಫ್ಯೂಷನ್ ಇರ್ತದೆ. ಏಪ್ರಿಲ್ 3 ವಿ ಅನೌನ್ಸ್ ಬೋತ್ 2 ಸೆಕೆಂಡ್ ಏಪ್ರಿಲ್ 3 ಒಂದು 2 ದಿನ ಡಿಫ್ರೆನ್ಸ್ ಅದನ್ನು ಅನೌನ್ಸ್ ಮಾಡ್ತಿದ್ದ. ಅದಕ್ಕೆ ತುಳು ಫಿಲ್ಮ್ ಇಂಡಸ್ಟ್ರಿ ಬತ್ತಿನ ಸಾಧಿ ನಾವು ತುಳು ನೋಡುತ್ತೆ. ಪ್ರತಿಯೊಂದು ಮೂವೀಸ್ಗಳ ನಮ್ಮದು ಥಿಯೇಟರ್ ಕೂಡ ಮಸ್ತ್ ಕಮ್ಮಿಟಿ ಅಂತ ನಮ್ಮ ವ್ಯಾಪಾರ ಸಫರವನ್ನು ಬರೋದು ತುಳು ಫಿಲ್ಮ್ ಇಂಡಸ್ಟ್ರಿ. ಅದಕ್ಕಾಗ ಈ ಡೇಟ್ ಕನ್ಫ್ಯೂಷನ್ ಇದಾದ್ರ ಐತ ಪಿರೋಡು ಖಾಲಿ ಪ್ರೊಡ್ಯೂಸರ್ಸ್ ಮಾತ್ರ ಇರ್ತದೆ. ಐತ ಪಿರೋಡು ಕಲಾವಿದರು, ಐತ ಪಿರೋಡು ಆ ಟೆಕ್ನಿಕಲ್ ಟೀಮ್ ಮಾತ್ರ ಗ್ರೂಪ್ ಆಗಿ ಆ ಯಶಸ್ಸನ್ನು ಮಾತ್ರ ಪ್ರತಿಭೆಗಳ ಅವೇನು ಆ ಯಶಸ್ಸನ್ನು ಕಾಣ್ರೆ ಹಾಕುವ ಅಂಚದ್ನಾಗ ಎಂಕರು 2 ಜನ ಲಡ್ಡಲ್ಲ ರಾವ್ ಕಾಲ ಗುಳಿಗಾಲ ಬಕ್ಕ ಇಂಗ್ಲೀಷ್ ಮೂವಿ ಪ್ರೊಡ್ಯೂಸರ್ ಹರೀಶನ್ ಅದಕ್ಕೋಸ್ಕರನೇ ದುಬೈಡ್ ಬೈದೆ. ಈ ಕನ್ಫ್ಯೂಷನ್ ದಾದ ಉಂಟು. ತುಳು ಫಿಲ್ಮ್ ಇಂಡಸ್ಟ್ರಿ ಪ್ರತಿ ಸಲ ನಮ್ಮ ಒಂದು ಡೇಟ್ ಒಂದು ಲಾಸ್ಟ್ ಟೈಮ್ ಒಂದು 1 ಇಯರ್ ಬ್ಯಾಕ್ ಅವೇ ರೀತಿ ಆದ್ರೆ ಏನೆಲ್ಲ ಇಟ್ಟು ಫಾಯ್ದೆ ಇದೆ. ಯಾಕಂದ ತುಳು ಫಿಲ್ಮ್ ಇಂಡಸ್ಟ್ರಿ ನಾವು ತುಳು ಭಾಷೆ ಒಂದು 3 ಲಕ್ಷ ಅಂತೀವಿ. ಅಂಚದ್ನಾಗ ಎಂಕುಲು ಮಾತಾ ತುಳು ಡಿಸ್ಕಸ್ ಮಾಡ್ತದೆ. ತುಳು ಫಿಲ್ಮ್ ಇಂಡಸ್ಟ್ರಿದ ಒಲಿತಿಗೋಸ್ಕರ ಎಂಕುಲು ಡಿಸ್ಕಸ್ ಮಾಡ್ತದೆ. ಎಂತ ಹೆಲ್ದಿ ಡಿಸ್ಕಷನ್ ಮಾಡ್ತದೆ. ಎಂಕುಲು ಅವೇನು ಫಸ್ಟ್ ಏಪ್ರಿಲ್ 3 ಇಂಗ್ಲೀಷ್ ಬರ್ಕೊಂಡು ಎಂಕುಲು ತೀರ್ಮಾನ ಮಾಡ್ದ. ಅಂಚದ್ನಾಗ ಹರೀಶನ ಮಸ್ತ್ ಸಹಕಾರ ಕೊಡಿಯೋದು. ಯಾಕಂದ 2 ಜನ ಯಾವ ಪ್ರೊಡ್ಯೂಸರ್ ಅಲ್ಲ ಪ್ರೊಡ್ಯೂಸರ್ ಅಂಚದ್ನಾಗ ಆನೆಗಾಯ್ತು ಈ ಬಗ್ಗೆ ಕಾಳಜಿ ಇತ್ತಿನ ಹತ್ರ ದುಬೈದು ಪ್ಲೇಯರ್ ಬೈದೆ. ಯಾಕಂದ್ರೆ ಈ ಕನ್ಫ್ಯೂಷನ್ ತೀರ್ಮಾನ ಆಯ್ಕೆ ಕರೆಕ್ಟ್ ಆಗಿ ಅಂತೆಕಂದ್ರೆ ನಮ್ಮ ಹೆಂಚಿನ ಏನು ಫಸ್ಟ್ ಬರ್ಕೊಂಡು ನಮ್ಮ ಡಿಸೈಡ್ ಮಾಡ್ತು ಬೋರ್ಡ್ ಬಂದ. ಅದಕ್ಕೋಸ್ಕರ ಅವು 2 ದಿನ ಸುಮ್ಮನೆ ಡಿಸ್ಕಷನ್ ಮಾಡ್ತಿದ್ದು ಅವೇನು ಎಂಕುಲು ತೀರ್ಮಾನ ಮಾಡ್ತಾ ಇಂಗ್ಲೀಷ್ ಮೂವಿ ಏಪ್ರಿಲ್ 3 ರಿಲೀಸ್ ಮಾಡ್ಕೊಂಡು ಬಂದಿದ್ದು. ಅದಕ್ಕೆ ಮಸ್ತ್ ಥ್ಯಾಂಕ್ಸ್. ಬರ್ತೀನಿ ಬರ್ತದೆ ನಮ್ಮ ಇಂಚನೆ ಕುಳಿತು ತೀರ್ಮಾನ ಮಾತ್ರ ನಾನು ಎದುರಿಲ್ಲ. ಒವೇ ಮೂವೀಸ್ ದ ಕನ್ಫ್ಯೂಷನ್ ಇತ್ತಲ್ಲ ತುಳು ಫಿಲ್ಮ್ ಇಂಡಸ್ಟ್ರಿಗೆ ಒಂದು ಉತ್ತಮ ಒಂದು ಪ್ಲಾಟ್ಫಾರ್ಮ್ ನಮಗೆ ಕೊಡೋದು ಬೇಡ. ಹೆಚ್ಚಿನ ನಮ್ಮ ಇಂಚನೆ ನಮ್ಮ ಥಿಯೇಟರ್ ದಿಕ್ಕಂದ್ರೆ ಅವ್ರ ದಿಕ್ಕಂದ್ರೆ ಏನನ್ನ ಪ್ರೊಡ್ಯೂಸರ್ ಸಫರ್ ಹಾಕೋಣ ಅಂಚನೆ ಆ ಕಲಾವಿದರ ಬಂದ ಬರ್ತೀನಿ ಕಲಾವಿದರ ಹೆಂಚಿನ ಆ ಬೆಗರ್ ಸೆಂಟರ್ದಲ್ಲಿ 25-30 ಹೆಂಚಿನ ಹಾಕಲು ಬೇರೆ ಮೊತ್ತ ಬೈತಾರೆ. ಅದನ್ನೆಲ್ಲ ಒಂದು ಎಫರ್ಟ್ ಬರ್ತಾ ಮಂಚದಾಗ ಒಂದೇ ಒಂದು ತೀರ್ಮಾನಕ್ಕೋಸ್ಕರ ಎಂಕುಲು ಹರೀಶನ್ ಒಂದು ಪ್ರೆಸ್ ಮೀಟ್ ಇದ್ದೇವೆ. ಥ್ಯಾಂಕ್ ಯು ವೆರಿ ಮಚ್. ನಮ್ದು ಇನ್ನೂ ಡಿಸೈಡ್ ಮಾಡಲಿಲ್ಲ. ಯಾಕಂದ್ರೆ ಇನ್ನೂ 2-3 ಪಿಕ್ಚರ್ಗಳಿದೆ, ಅವರ ಹತ್ರ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಸೆನ್ಸರ್ ಅದನ್ನ ಒಂದು ಕಲ್ಲುಟ್ಟಿನ ಪಿಕ್ಚರ್ ಉಂಟು ಅಕಂಡ ಪಾತ್ರ ಒಂದಿಲ್ಲ ಬೊಕ್ಕ ಏರೆಗಾವ್ ಕಿರಿಕಿರಿ ಪೆಪರಪ ಈ ಪಿಕ್ಚರ್ ಉಂಡು ಬೊಕ್ಕ ಇಲ್ಲೋಕೆ ಆ 4 ಪ್ರೊಡ್ಯೂಸರ್ಸ್ ಪಾತ್ರ ಎಂಕಲ ಡೇಟ್ ಅನೌನ್ಸ್ ಮಾಡ್ಕೊ
ಯಾಕಂದ್ರೆ ಎಂಕುಲು ಒಂಜಿ ಫಸ್ಟ್ ವರ ಮಲ್ಪನ ಕನ್ಫ್ಯೂಷನ್ ಅದು ಎಂಕುಲೆ ಡಿಸೈಡ್ ಮಂತ್ ಬಿಡ್ದು ಕನ್ಫ್ಯೂಷನ್ ಆಗಿದೆ ನೀವು ಹೂ ಪೂರ ಬರ್ರೆಂಡು ಆ ಪ್ರೊಡ್ಯೂಸರ್ಸ್ ನಕಲ್ಡ ಪಾತ್ರ ಎಂಕುಲು ಡೇಟ್ ಅನೌನ್ಸ್ ಸಮಸ್ಯೆಗಳು ಆದಾಗ ನಿರ್ಮಾಪಕರ ಸಂಘ ನಿರ್ಮಾಪಕರ ಸಂಘಗೂ ಎಂಕುಲು ಈ ಟೀಮ್ ಮೆಂಬರ್ ಆತಜಿ ರಾವ್ ಕಾಲ ಗುಳಿಗೆ ಕಾಲ ಜಲನಿಧಿ ಫಿಲ್ಮ್ಸ್ ಮುಲ್ತ ನಿರ್ಮಾಪಕರ ಸಂಘಗೂ ಮೆಂಬರ್ ಆತಜ ಅಲ್ತೇಟ ಆದಿತ್ತ ಎಂಕುಲು ನಿರ್ಮಾಪಕರ ಸಂಘ ಮೆಂಬರ್ ಆದಿತ್ತನ ಮಾತ್ರ ಒಂದು ತೆರಿಪವಲಿ ಅದಕ್ಕೋಸ್ಕರ ಎಂಕುಲೆ 2 ಜನ ಫುಲ್ ಪಾತ್ರ ಡಿಸಿಷನ್ ಜೊತೆ ಸೆನ್ಸರ್ ಆಗ್ತದ ಇಂಗ್ಲಿಷ್ ಈ ರಾವ್ ಕಾಲದ ಆಗಸ್ಟ್ ಆಗ್ತದೆ ಆ ಟೈಮ್ ಎಂಕುಲು ಪೂರೇಟ ರಿಕ್ವೆಸ್ಟ್ ಮಂತದ್ದು ಜಬರ್ದಸ್ತ್ ಶಂಕರ ಫಿಲ್ಮ್ ಗುಡಿಯ ಇಂಗ್ಲಿಷ್ ದ ಸೆನ್ಸರಿಂಗ್ ಲಾಸ್ಟ್ ಇಯರ್ ಆವಡಿತ್ತಂಡ ಬಟ್ ರಿಲೀಸ್ ಒಂಜಿ ಕನ್ಫ್ಯೂಸ್ ಫಸ್ಟ್ ಜಬರ್ದಸ್ತ್ ಶಂಕರ್ ಬರ್ಪೇಪಟ್ಟ ಅಂಚೆ ಆನೆ ಡಿಸೆಂಬರ್ ಬರ್ಪೇಂಟಿತ್ತ ಬಟ್ ಡಿಸೆಂಬರ್ ಅನ್ನ ಸುಲಭ ಸಿನಿಮಾ ಇತ್ತಂಡ ಓಕೆ ಸೆನ್ಸರ್ ಡಿಸೆಂಬರ್ ಮಲ್ಪನೇನ ಎಂಕುಲು ಜನವರಿ ಪೋಸ್ಟ್ಪೋನ್ ಮಾಡ್ತಾರೆ ಜನವರಿ ಸೆನ್ಸರ್ ಆವಂದೆ ಡೇಟ್ ಸ್ವಲ್ಪ ಕಂಚಿ ನೀರಿಗೆ ಕೊಟ್ಟ ಏಪ್ರಿಲ್ ತಿಂಗಳು ಬರ್ಪೇನ್ ಮನವಲ್ಲಿ ಏಪ್ರಿಲ್ ಮೂಜಿ ಬಣ್ಣದ ಸೆನ್ಸರ್ ಆವಂದೆ ಈ ಡೇಟ್ ಸ್ವಲ್ಪ ಕಂಚಿ ಒಂಜಿ ಎರಡನೇದಾದ್ರೆ ಕಾರ್ಮಿಕದ ಕಲ್ಲೊಟ್ಟಿ ಸಿನಿಮಾ ಏಪ್ರಿಲ್ ಮೂಜಕ್ಕೆ ಜ್ಯೋತಿ ನಾಟಿಸಿದ ಬರ್ಪೆ ಬಣ್ಣದ ಅದು ಸೆನ್ಸರ್ ಸರ್ಟಿಫಿಕೇಟ್ ಕೊಡ್ದಾಗ್ತದೆ ಓಕೆ ಇತ್ತೆ ಕೂಡ ಸಮಸ್ಯೆ ಆಗುಜ ಅದು ಕಾಲೇಜದ ಕಲ್ಲುಟ್ಟಿ ಇತ್ತೆ ಮರಳಿ ಯಾರು ಪೋಸ್ಟ್ ಮಾಡ್ತಾರೆ ಈಗ ಆಯ್ಬೇಕು ಐದು ತುಂಬ ಎಲ್ಲ ಪಾತಿರ್ತೀವಿ ನಾನು ಮಂಗಳೂರು ಕೂಡ ಮೂರು ಪ್ರೆಸ್ ಮೀಟ್ ಇರ್ತೇನೆ ಸಿನಿಮಾ ಬರ್ಪ ಬಂದ ಏಪ್ರಿಲ್ ಮೂಜೆಕ್ಕೆ ಅದು ತುಪ್ಪ ಎಲ್ಲ ಪಾತಿರ ನನಗೆ ಫೋನ್ ಬಂದಿದ್ದೆ ಆಲ್ರೆಡಿ ಎರಡು ಫೋನ್ ಬಂದು ಪಾತಿರ್ದೆ ಅಲ್ಲ ಸೊ ಆ ಬ್ಯಾಂಗ್ಳೂರಲ್ಲಿ ತಾಪಟ್ ಇಂಗ್ಲಿಗೆ ಇದೆಂತ ಡೇಟ್ ಗೊತ್ತು ಏಪ್ರಿಲ್ ಬರ್ಪ ಅದು ಸೆನ್ಸರ್ ಆಪರೇಟರ್ ಪಂದ್ರೆ ಬಲ್ಲಿಂದ ಬಟ್ ಏನ ಸೆನ್ಸರ್ ಮೊರಣಿ ಆವಡಿತ್ತದು ಆರು ಒಂಚೂರು ಸೆನ್ಸರ್ ಆಫೀಸರ್ ಬೂರ್ದು ಒಂಚೂರು ಆಪರೇಷನ್ ಉಂಟು ಅಂಚಾದ್ರೆ ಅವು ಪೋಸ್ಟ್ಪೋನ್ ಆಗ ಇದನ್ನ ಅಸಿಸ್ಟೆಂಟ್ ಮೋಸ್ಟ್ಲಿ ಇನಿ ಹೈದರಾಬಾದ್ ಮತ್ತು ಇನಿ ಮಲ್ಪರ್ಲೆ ಸೆನ್ಸರ್ ಇದನ್ನ ಸೋಮವಾರ ಅಂತೂ ಗ್ಯಾರಂಟಿ ಆಗುತ್ತೆ ಸೆನ್ಸರ್ ಆಯ್ಕೊಟ್ರೆ ಇಂಕಲು ತೆರಿಪ ఒక అరడని పాతిర్దు మహేంద్ర కుమార్ అడ్డ పండే అనిసి ఇంకలు ఆల్రెడీ డేట్ కొడతా అంతది ఇంకలు ఇది రావు గారి ఫస్ట్ ఆఫ్ ఆల్ ఇంకలు ఇంగ్లీష್ ಟೀಮ್ ದ ಪರವಾದ ರಾವ್ ಗಾಲ ಗುಲಿಗಾರಿ ಪ್ರೊಡ್ಯೂಸರ್ ಡೈರೆಕ್ಟರ್ ಇಂಕಲ ತುಂಬಾನೇ ಥ್ಯಾಂಕ್ಸ್ లేకుండా ಯಾರು ಅಲ್ಕೊಂಡು ಬರ್ತದೆ ಪಾತ್ರೆಗೆ ಕೊಂಚ ರೆಸ್ಪೆಕ್ಟ್ ಕೊಟ್ಟು ಅಕಲು ಪಿಲದಿರ್ತದೆ ಸಿನಿಮಾ ನನ್ನ ಒಂದು ಕಾರ್ಣಿಕದ ಕಲ್ಲುಟ್ಟಿದಾಗ ಬಂಡೆ ತುಂಬ ಎಂಚಾಪಲು ಒಂದು ಸಪೋಸ್ ಆರ್ ಅವೇ ಡೇಟ್ ಬರ್ಪಂటే ವಿ ಡೂ ಸಮ್ ಆಲ್ಟರ್ನೇಟ್ లేకుండా ఇంకల సినిమా ఎడ్డు పూరకల పక్కల మంది సినిమా ఎడ్డు ఇంకల గ్యారెంటీ ఇంకల సినిమా అంటే ಬರ್ಕೊಂಡು ಸುರೇಶ್ ಶೆಟ್ಟಿ ಇಂಕಲೇ ಗೊತ್ತು ಮೂಜಿ ಶೆಟ್ಟಿ ಸಿನಿಮಾ ಕೊಡ್ತಾರೆ ಒಂದರ ಒಂಜಿ ಐ ಟ್ರೈಡ್ ಮೈ ಬೆಸ್ಟ್ ಮೂಜಿ ಸಿನಿಮಾ ಬಂದೆ ನೆಡ್ದು ಕ್ವಾಲಿಟಿ ಏಪಲ ಕಾಂಪ್ರಮೈಸ್ ಮಾಡ್ತೀನಿ ಆಯ್ತು ಬಟ್ ದಿಸ್ ಇಸ್ ಅ ಪಕ್ಕ ಕಮರ್ಷಿಯಲ್ ಮೂವಿ ಕಂಪೇರ್ಡ್ ಟು ಲಾಸ್ಟ್ 3 ಕನ್ನಡ ಮೂವಿ ಅಂಡ್ ಎಂಡ ಬೈದ ಸಿನಿಮಾ ಇಂಕಲಿ ಕಾನ್ಫಿಡೆನ್ಸ್ ಉಂಟು ಆನ್ ಹೇಗೆ ಕಾನ್ಫಿಡೆನ್ಸ್ ಇತ್ತು ಇಂಕಲಿ ಬೇರೆ ಕೊಟ್ಟು ಕಾಂಪಿಟೇಷನ್ ಮಾಡ್ತಾರೆ ಅಕ್ಲ ಸಿನಿಮಾ ಲೇಟ್ ಹೋಗ್ತು ಇಂಕಲಿಗೆ ಐಕ್ಬೋಳದೆ ಅಂತ ರಿಕ್ವೆಸ್ಟ್ ಮಾಡ್ತೀವಿ ಅಂತ ಬರ್ತಿತ್ತು ವಿ ಆರ್ ಅವು ಹಂಚಿರ್ತದೆ ಇಂಕಲು ಮೇ ಬಿ ಮತ್ತೆ ತುಂಬ ಅಡ್ಜಸ್ಟ್ ಮಾಡ್ತಾ ಇಂಚಾಂಡ್ ಬಾರಿಗೆ ಅವೇ ಡೇಟ್ ಬರೋಡಿತ್ತಿತ್ತಂದ್ರೆ ರಾಲ ಮಲ್ಪಲ್ಲ ಆಪುಚ್ಚಿ ವಿಲ್ ಡಿಸೈಡೆಡ್ ಅವು ಪನ್ಬೇಕು ನೋ ಪ್ರಾಬ್ಲಮ್ ಬಟ್ ಕನ್ಫ್ಯೂಷನ್ ಮಲ್ಪುಚ್ಚ ಓಲ್ ಇದನ್ನ ಕ್ಲಿಯರ್ ಕೊಟ್ಟು ಪಾತಿರ್ದೆ ಫಿನಿಶ್ ಮಾಡ್ಬೋದು రెండు ప్రొడ్యూసర్ల వచ్చి మోడల్ అవుతుంది దాన్ని ఏపల కోర్టు కచేరీ మోడల్ ఇది సెటిల్మెంట్ వస్తున్న ఫుల్ ఫిల్మ్ ఇండస్ట్రీ అంటే డెవలప్మెంట్ ಆಕ್ಚುಲಿ ಎಂಕುಲು ಐಕೋಸ್ಕರ ಎಂಕ್ಲು ಏರ್ಕ್ಲ ಬಿಜೆ ಬಂದಿತ್ತು ಎಂಕ್ಲು ಡೇಟ್ ಅನೌನ್ಸ್ಮೆಂಟ್ ದಾಗ ಎಂಕ್ಲು ಯಾನ್ ಹರೀಶರ್ಲ ಫಸ್ಟ್ಗೆ ಪಾತಿರುನ್ನವೆ ನನ್ನ ಪೋಸ್ಟರ್ ಅವಾರ್ಡ್ ಓ ಅವಾರ್ಡ್ ನಮ್ಮ ಡೇಟ್ ಅನೌನ್ಸ್ಮೆಂಟ್ ನ ಕೊಡ್ತಿ ನಮ್ಮ ಫಸ್ಟ್ ಫುಲ್ ಪಾತಿರ್ದು ತೀರ್ಮಾನ ಮಾಡ್ತದೆ ಯಾಕಂದ್ರೆ ಏಪಲ ಹೆಂಚಿನ ಮಂಡ ಏರಗಂಡ ಬಿದ್ದೇದಾಗಲೇ ಗೊತ್ತಾಗಲೇ ಈರ್ ಬಲೆ ಆರ್ ಬಲೆ ಅಂತ ಕನ್ಫ್ಯೂಷನ್ ಮಾಡ್ಕೊಂಡು ಹೋಗ್ಬೇಕು ಐಕೆ ಎಂಕುಲೇ ತೀರ್ಮಾನ ಮಾಡ್ತೀನಿ ಐಕೋಸ್ಕರ ಸರ್ ಎನಿ ಕ್ವಶನ್ ನಿಖಲು ಈ ವರ್ಷ ತುಳಸಿ ನಮಗೂ ಎಟ್ಟೆ ಸಪೋರ್ಟ್ ಮಾಡ್ಕೊಂಡಿದ್ದಾರೆ ನಲ್ಲ ನಿಖಲ ಸಪೋರ್ಟ್ ಮಾಡೋದು ಇಂಚಿನ ಮಿಸ್ಟೇಕ್ ಇರ್ತದೆ ನಿಖಲು ಫೈಂಡ್ ಔಟ್ ಮಾಡಿದ್ರೆ ನಿಖಲು ಆರ್ಟಿಕಲ್ಸ್ ಮತ್ತು ಪಾಂಡನೆ ಈ ಪ್ರೊಡ್ಯೂಸರ್ ಡೈರೆಕ್ಟರ್ ನಕಲಿ ಒಂಚೂರು ಮಂಡೆ ಹೋಗಿ ಇನ್ನ ಬಂಡ ಮಕ್ಕಳು ಕೊಕ್ಕಡೆ ಕಚ್ಚಾಡ್ಲು ಈ ಕಾಂಪಿಟ್ ಏನೆಲ್ಲ ಮಲ್ಪಲ್ಲಿ ಎಂಕಲ ಮಲ್ಪಲ್ಲಿ ಎಂಕಲ ಬೈದು ಬೇರೆ ಬಟ್ ವಿ ಶುಡ್ ಹಾವ್ ಅಂಡರ್ಸ್ಟ್ಯಾಂಡ್ ಈತಿಯಲ್ಲಿ ಎಂಕಲ ಮಾರ್ಕೆಟ್ ಐದು 4 ಥಿಯೇಟರ್ ಇತ್ತಿನ ಸಿಂಗಲ್ ಥಿಯೇಟರ್ ಆಲ್ ಮುಚ್ಚಿದಾಗ್ತದೆ ಇದು ಫುಲ್ ಒಂಜಿ ತೊರಿದ ಥಿಯೇಟರ್ ಐಕ್ ಕೊಡೋದು ಕೊಕ್ಕಡೆ ಮುಂದೆ ಮಲ್ಪೇಟ್ರಲ್ಲಿ ಮಾಧ್ಯಮದಲ್ಲ ಏಪಲ ನಿಖಲ ಸಪೋರ್ಟ್ ಕೊಡುದು ನಿಖಲ ಅವೇರ್ನೆಸ್ ಇಟ್ಟೇನ ಏರ್ ಲಕ್ಕುಜ್ ಇದು ಮೊನ್ನೆ ಆರ್ಟಿಕಲ್ ಬಂದಿನ ಸುಮಾರು ಜನ ಫಾರ್ಮ್ ಮಾಡ್ತಾರೆ ಅವ್ರದ್ದು ಐ ಆಲ್ಸೋ ಫೀಲ್ ಬ್ಯಾಡ್ ಇಂಚ ಅವರ ಬಲ್ಲಿ ಸಿನಿಮಾದ ಇಮಿಡಿಯೇಟ್ಲಿ ಕಾಲ್ ಮಾಡ್ತದೆ ಬರ್ತಿದ್ದು
ಸೊ ವಿ ನೀಡ್ ಯುವರ್ ಸಪೋರ್ಟ್ ಇನ್ ಫ್ಯೂಚರ್ ಈ ಸಿನಿಮಾನ ಗೊಂಜಿ ಮತ್ತು ಉಂತೋಡಾಂಡ ನಿಕ್ಲ ಸಪೋರ್ಟ್ ಡೆಫಿನೆಟ್ಲಿ ಬೇಕು. ಥ್ಯಾಂಕ್ ಯು ಸೊ ಮಚ್. ಅದು ಥಿಯೇಟರ್ದ ಬಗ್ಗೆ ಬಂದಿರುತ್ತೆ. ಎಂಕ್ಲೆನಲ್ಲ ಇತ್ತೆ ಫಿಲ್ಮ್ ಇಂಡಸ್ಟ್ರಿ ಇತ್ತೆ ಮಸ್ತ್ ಕಮ್ಮಿ ಥಿಯೇಟರ್ ಎಂಕ್ಲೆ ಸಿಂಗಲ್ ಥಿಯೇಟರ್ ಮಸ್ತ್ ಕಮ್ಮಿ ಥಿಯೇಟರ್ ಹತ್ರ ಸುಚಿತ್ರ ಮತ್ತು ಪ್ರಭಾತ್ ಎಂಕುಲು ಮಸ್ತ್ ಸಮಯ ಟ್ರೈ ಮಾಡ್ತಿಲ್ಲ ಎಂಕುಲು ಪೂರ ಹೋದ ಆಡ ಬಾಕಿ ಇರ್ತದೆ. ಬಟ್ ಅದು ತುಳು ಲಾಸ್ಟ್ ಟೈಮ್ ದಾದನ ಒಂದೇಟು ಮನಸ್ಸು ಬೇರೆನ ದಾದನ ಒಂದು ವಿಷಯ ತುಳು ಫಿಲ್ಮ್ ಇಂಡಸ್ಟ್ರಿಗೆ ನಾನು ಕೊಪ್ಪನೆ ಇಚ್ಚಿ ಬಂದು ಅದು ಮಸ್ತ್ ಸಮಯ ಪನ್ನೊಂದಿಲ್ಲ ಅಂಚೆ ನಮ್ಮಳ ಮಾಧ್ಯಮ ತುಳುಲ ಒಂಜಿ ತುಳು ಫಿಲ್ಮ್ ನಮ್ಮ ತುಳುನಾಡೊಂದು ನಮಗೆ ಉಪ್ಪುನೆ ಒಂದು 2-3 ಥಿಯೇಟರ್ ಇದು ಜ್ಯೋತಿ ಯಾಪಲ ಒಂದು ಕನ್ಫ್ಯೂಷನ್ ಉಂಡು ಇನ್ನೆಲ್ಲ ಅವನು ಡೆಮಾಲಿಶ್ ಆಪುಡು ಬಂದು ಅಂಚೆ ಎಂಕ್ಲಿಗೆ ನಿಕ್ಲಿನ ಒಂದು ಸಪೋರ್ಟ್ ಬೋರ್ಡು ಒಂಜಿ ರಿಕ್ವೆಸ್ಟ್ ವೈಸ್ ಅಕ್ಲೆಗ್ ನಮ್ಮ ಮಾಧ್ಯಮದ ಥ್ರೂಟ್ ಉಂಡದೆ ತುಳು ಫಿಲ್ಮ್ ಇಂಡಸ್ಟ್ರಿ ಏತು ಮುಖ್ಯ ನಂಗೆ ತುಳುನಾಡಿಗೆ ಬಂದು ಅಕ್ಲೆಲ್ಲ ಒಂದು ಮನಸ್ಸಿಗೆ ಬರ್ಬಿಡಕ ನನ್ನ ಎದುರು ತುಳು ಫಿಲ್ಮ್ ಇಂಡಸ್ಟ್ರಿ ಅಲ್ಪ ನಂಗೆ ತುಳು ಬರ್ತಿಂದ ಮಸ್ತ್ ಪ್ಲಸ್ ಉಂಡು ಎಂಕ್ಲಿಗೆ. Therefore, it will be a win-win situation for the film industry. So, I can ನಮ್ಮ ನಿಕ್ಲೆನ ಒಂದು ಸಾಥ್ ಬೋರ್ಡ್ ಎಂಕ್ಲಿಗೆ ಒಂದು ಸ್ಪೆಷಲ್ ಒಂದು ದಾರ ಮತ್ತು ಬಾರ್ದು ಎಂಕ್ಲೆ ಒಂದು ಐನಾತ್ ಒಂದು ಸಪೋರ್ಟ್ ಮಾಡ್ಕೊಡ ಇದು ಪಿರೋಡ್ ಪ್ರಭಾತ್ ಸಿದ್ಧ ನಂಗೆ ಓಡ ಮುಂಚೆ ತಿಕ್ಕಿನಂದ ಎಂಕ್ಲೆ ಮಸ್ತ್ ಉಪಕಾರ ಆಗ್ತದೆ ನಿಕ್ಲೆ ಒಂದು ದಯಮಂತ ರಿಕ್ವೆಸ್ಟ್ ಎಂಗ್ಲೆನ. ಥ್ಯಾಂಕ್ ಯು.